ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತೆ ಇನ್ನಿತ ಮಲ್ಲ ಸುದ್ದಿಲು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಕ್ಷ ದೀಪೋತ್ಸವಡು 89ನೇ ವರ್ಷದ ಸಾಹಿತ್ಯ ಸಮ್ಮೇಳನ ರತ್ನಾಕರ ವರ್ಣಿ ಮಂಜೇಶ್ವರ ಗೋವಿಂದ ಪೈ ಶಿವರಾಮ ಕಾರಂತೆರು ಸಾಹಿತ್ಯ ಲೋಕಗೂ ಮಲ್ಲ ಕೊಡುಗೆ ಕೊಡ್ತೆರು ಡಾಕ್ಟರ್ ಕೆ ಸುಧಾಕರ್. ಪದ್ಮವಿಭೂಷಣ ಪ್ರಶಸ್ತಿ ಪಡೆಯಿನ ಡಾಕ್ಟರ್ BM ಹೆಗ್ಡೆರೆಗ್ ವರ್ಲ್ಡ್ ಬನ್ಸ್ ಫೌಂಡೇಶನ್ ಟ್ರಸ್ಟ್ ದ ನಿಲೆಟ್ ಕುಡ್ಲಡು ಮೆಚ್ಚುಗೆದ ಮರ್ಯಾದೆ ಒಂದು ತುಳುವೆರೆಗ್ ಮಾತ್ರ ರಾಜ್ಯ ದೇಶ ಪಿದೈ ದೇಶದ ಅಭಿಮಾನಿಲೆಗ್ ಪೆರ್ಮೆ ಡಾಕ್ಟರ್ BR ಶೆಟ್ಟಿ. ನಮ್ಮ ಸಂಸ್ಕೃತಿದ ಪಿರಾಕದ ಸೊತ್ತುಲಿನ ಮಾಮಲ್ಲ ಜಮಾಲಯ ಬಾರ್ಕೂರುದ ವೆಂಕಟರಮಣ ಬಂಡರ್ಕರ್ರೆನ ಇಲ್ಲು ಒಂಜು ವರದಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಕ್ಷ ದೀಪೋತ್ಸವಡು ಗೌರಿ ಮಾರ್ಕಟ್ಟೆ ಉಚ್ಚಯ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಡು ದಿಂಡು ಉಚ್ಚಯ. ವಾರ್ತೆದ ವಿವರ ಕರಿನ 80 ವರ್ಷಲಿಡ್ದು ಹೆಗ್ಗಡೆ ಕುಟುಂಬ ಸಾಹಿತ್ಯ ಸಂಸ್ಕೃತಿ ಒರಿಪವನ ಕಾರ್ಯ ಮಲ್ತಂದ್ ಬೈದನ ರತ್ನಾಕರ ವರ್ಣಿ ಮಂಜೇಶ್ವರ ಗೋವಿಂದ ಪೈ ಶಿವರಾಮ ಕಾರಂತೆರು ಮಲ್ಲ ಸಾಹಿತ್ಯ ಕೊಡುಗೆ ಕೊಡ್ತೆರು ಎನ್ಮ ಜ್ಞಾನಪೀಠ ಪ್ರಶಸ್ತಿ ಕರ್ನಾಟಕಗೂ ಪಿರ್ಮೆ ಎಂದು ರಾಜ್ಯದ ವೈದ್ಯಕೀಯ ಶಿಕ್ಷಣ ಮಂತ್ರಿ ಡಾಕ್ಟರ್ ಕೆ ಸುಧಾಕರ್ ಪಂತೆರು ಶುಕ್ರವಾರ ಶ್ರೀ ಕ್ಷೇತ್ರ ಧರ್ಮಸ್ಥಳಟು 6 ಲಕ್ಷ ದೀಪೋತ್ಸವದ 81ನೇ ವರ್ಷದ ಸಾಹಿತ್ಯ ಸಮ್ಮೇಳನ ಉದಿಪನ ಮಲ್ತದು ಪಾತಿರಿಗಿರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಕ್ಷ ದೀಪೋತ್ಸವ ಲೆಕ್ಕೊಡು 5ನೇ ದಿನ ಗೌರಿ ಮಾರ್ಕಟ್ಟೆ ಉಚ್ಚೇದಾನಿ ಅಮೃತ ವರ್ಷಿಣಿ ಸಭಾಭವನಡು 81ನೇ ವರ್ಷದ ಸಾಹಿತ್ಯ ಸಮ್ಮೇಳನ 8ನೇ ಮಲ್ತದಿತ್ತೆರು. ಸಮ್ಮೇಳನದ ಗುರ್ಕಾರ್ಯರು ಪ್ರೊಫೆಸರ್ ಮಲ್ಲೆಪುರಂ ಜಿ ವೆಂಕಟೇಶ್ ಬೊಕ್ಕ ಉದಿಪನ ಮಲ್ಪೆರಿತ್ತಿನ ರಾಜ್ಯದ ವೈದ್ಯಕೀಯ ಶಿಕ್ಷಣ ಮಂತ್ರಿ ಡಾಕ್ಟರ್ ಸುಧಾಕರ್ ಬೊಕ್ಕ ಬಿನ್ನೆರೆನು ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆರು ಎದುಕೊಂದು ಮೆರವಣಿಗೆಡು ಸಭಾಭವನಗೂಲೆ ತಂದು ಬತ್ತೆರು. ಸಾಹಿತ್ಯ ಸಮ್ಮೇಳನಡು ಡಾಕ್ಟರ್ ಹೆಗ್ಡೆರು ಎದುಕೊಂದು ಸುರುತ ಪಾತೆರ ಪಂಡದು ಧರ್ಮಸ್ಥಳಟು ನಡಪಾವನ ಸಾಹಿತ್ಯ ಸಮ್ಮೇಳನದ ಉದ್ದೇಶ ಮಾತೆರೆಲ್ಲ ಎಡ್ಡೆಪ್ಪು ಕಾತೊಂದು ಜತೆ ಬದುಕದ ಜನಕ್ಲೆಗ್ ಭಾಷೆಲಿನ ಬಗೆಟ್ಟು ಎಡ್ಡೆಪ್ಪು ಭಾಷೆದ ಅಭಿಮಾನದ ಒಟ್ಟುಗೂ ಮನುಷ್ಯತ್ವದ ಗುಣ ಹೆಚ್ಚ ಮಲ್ಪನವೇ ಆದುಂಡು. ಧರ್ಮಸ್ಥಳದ ಸಂಸ್ಕೃತಿ ಸಂಶೋಧನಾ ಪ್ರತಿಷ್ಠಾನುಡು ಪಾಕ ಪಿರಾಕದ ಕೈ ಬರವುಲು ಸಾರಗಟ್ಲೆ ಗ್ರಂಥಲು ಆದಿಸಾರ ತಾರಿ ಒಲಿ ಬರವು ಒಟ್ಟು ಮಲ್ತದಿ ಇತ್ತಂಡು. ಉಮೇದಿತ್ತಿನ ಸಾಹಿತ್ಯ ಅಭಿಮಾನಿಲೆಗ್ ಕಲ್ಪನಕ್ಲೆಗ್ ಸಂಶೋಧಕರಿಗ್ ಇಂದೇನು ಒದಗಾವಣುಂದು ಹೆಗ್ಡೆರು ಪಂಡಿರು. ಸಾರ್ಥಕ ಉದ್ದೇಶವನ್ನು ಹೊಂದಿರುವ ಸಾಹಿತ್ಯ ಕೃತಿಗಳು ಸಮಾಜವನ್ನು ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿವೆ ಎಂಬ ಕಾರಣದಿಂದ ಉತ್ತಮ ಸಾಹಿತ್ಯವನ್ನು ಹಾಗೂ ಅದನ್ನು ರಚಿಸುವ ಲೇಖಕರನ್ನು ಅವರ ಸಾಹಿತ್ಯವನ್ನು ಪ್ರಕಟಿಸುವ ಪ್ರಕಾಶಕರನ್ನು ಬೆಂಬಲಿಸುವ ಓದುಗರನ್ನು ಹಾಗೂ ಸಂಘ ಸಂಸ್ಥೆಗಳನ್ನು ನಮ್ಮ ನಾಡು ಸದಾ ಕೃತಜ್ಞತೆಯಿಂದ ಸ್ಮರಿಸಬೇಕಾಗಿದೆ. ಇತ್ತೀಚಿನ ಕೊರೋನಾದಿಂದ 2 ವರ್ಷಗಳ ಕಾಲ ಎಲ್ಲ ಬದುಕಿನ ಭಾಗಗಳಿಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಾಂಸಾರಿಕವಾಗಿ ಸಮಸ್ಯೆಗಳು ಉಂಟಾಗಿದ್ದರೆ ನಮ್ಮ ಎಲ್ಲ ಸಾಹಿತಿಗಳಿಗೂ ಕೈ ತುಂಬ ಬರವಣಿಗೆಗೆ ಅವಕಾಶ ದೊರಕಿದೆ. ಓದುಗರಿಗೆ ಹೆಚ್ಚು ಪುಸ್ತಕಗಳು ಓದಲು ಅವಕಾಶ ಆಗಿದೆ. ನಮ್ಮ ಪತ್ರಿಕೆಗಳು ಮಾಸಿಕಗಳು ಮತ್ತು ಇತರ ಮಾಧ್ಯಮಗಳು ಅತಿ ಹೆಚ್ಚು ಸಾಹಿತ್ಯ ಪ್ರಚಾರವನ್ನು ಮಾಡಿದೆ. ಅವರು ಮನೆ ಮನೆಗೆ ಕೊರೋನಾದ ಸಂದರ್ಭದಲ್ಲೂ ಕೂಡ ಮನೆ ಮನೆಗೆ ಪತ್ರಿಕೆಗಳನ್ನು ಮತ್ತು ವಾರಪತ್ರಿಕೆಗಳನ್ನು ತಲುಪಿಸುವಂಥ ಕೆಲಸ ಮಾಡಿರೋದ್ರಿಂದ ಸಾಹಿತ್ಯ ರುಚಿ ಸ್ವಲ್ಪ ಕೊಂಚವೂ ಕಡಿಮೆ ಆಗಲಿಲ್ಲ ಅನ್ನುವಂಥದ್ದು ಬಹಳ ಅಭಿಮಾನ ಸಂಗತಿ. ನಾನು ಪತ್ರಿಕೆಯವರನ್ನು ಪತ್ರಿಕಾ ಮಾಧ್ಯಮವನ್ನು ಮತ್ತು ಇತರ ಈ ವಿದ್ಯುನ್ಮಾನ ಮಾಧ್ಯಮಗಳನ್ನು ಅಭಿನಂದಿಸಿ ನಿಮ್ಮ ಈ ಕೊಡುಗೆ ಸಾಹಿತ್ಯದ ರಕ್ಷಣೆಗೆ ಬಹಳ ದೊಡ್ಡ ಆಶ್ರಯವಾಗಿದೆ ಎಂದು ಅಭಿನಂದನೆ ಬಯಸ್ತೇನೆ. ಮಂತ್ರಿ ಡಾಕ್ಟರ್ ಸುಧಾಕರ್ ಸಾಹಿತ್ಯ ಸಮ್ಮೇಳನ ಉದಿಪನ ಮಲ್ತಿರು. ಇಡೀ ಲೋಕ ಭಾರತಗೂ ಮರ್ಯಾದೆ ಕೊಡ್ತುಂಡು ಕರಿನ 80 ದಶಕಲಿಡ್ದು ಹೆಗ್ಡೆ ಕುಟುಂಬ ನಾಡ್ದ ಸಂಸ್ಕೃತಿ ಒರಿಪವನ ಸಾಹಿತ್ಯ ಪೋಷಣೆದ ಕಾರ್ಯ ಮಲ್ತೊಂದು ಬೈತುಂಡು. ದಕ್ಷಿಣ ಕನ್ನಡ ಜಿಲ್ಲೆ ಕಲಾರಾಧನೆಗೂ ಮಲ್ಲ ಪುದರ್ ಪಡೆತುಂಡು. ರತ್ನಾಕರ ವರ್ಣಿ ಮಂಜೇಶ್ವರ ಗೋವಿಂದ ಪೈ ಶಿವರಾಮ ಕಾರಂತೆರು ಮಲ್ಲ ಕೊಡುಗೆ ಕೊಡ್ತಿರು ಎನ್ಮ ಜ್ಞಾನಪೀಠ ಪ್ರಶಸ್ತಿ ಬೈದಿನವು ಕರ್ನಾಟಕದ ಪೆರ್ಮೆ ಎಂದು ಡಾಕ್ಟರ್ ಸುಧಾಕರ್ ಪಂಡಿರು. ನಮ್ಮ ನಾಡನ್ನು ಬೆಳೆಸುವ
ಸಂಸ್ಕೃತಿಯನ್ನು ಉಳಿಸುವ ಮತ್ತು ಸಾಹಿತ್ಯವನ್ನು ಪೋಷಿಸುವ ಸುಜ್ಞಾನವನ್ನು ಇವತ್ತು ಪಸರಿಸುವ ಒಂದು ಉತ್ಸವ ಇದಾಗಿದೆ ಅಂತ ನಾನು ಹೇಳಬೇಕಾಗ್ತದೆ. ಇಂತಹ ಒಂದು ಶ್ರೇಷ್ಠ ಉತ್ಸವದಲ್ಲಿ, ಅಂಧರ ಧರ್ಮದ ಸ್ಥಳದಲ್ಲಿ ಇವತ್ತು ಸರ್ವಧರ್ಮದ ಸಮಾಗಮವನ್ನು ನಿನ್ನೆ ತಾನೇ ಮಾಡಿದ್ದಾರೆ. ನಮ್ಮ ಘನವೆತ್ತ ರಾಜ್ಯಪಾಲರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಅವರು ಕೂಡ ಈ ಕ್ಷೇತ್ರದಲ್ಲಿ ಭಾಷಣವನ್ನು ಮಾಡಿದ್ದಾರೆ. ಇದಕ್ಕೆ ಸುಮಾರು 8 ಶತಮಾನಗಳ ಇತಿಹಾಸವನ್ನು ಈ ಪವಿತ್ರ ಸ್ವಕ್ಷೇತ್ರದಲ್ಲಿ ಇವತ್ತು ನಡೆಯುವಂಥದ್ದು. ಇದು ಧರ್ಮಸ್ಥಳಕ್ಕೆ ಧರ್ಮಸ್ಥಳನೇ ಸಾಕ್ಷಿ ಅಂತ ಹೇಳಿ ನಾನು ಭಾವಿಸಬೇಕಾಗ್ತದೆ. ಡಾಕ್ಟರ್ ಮಲ್ಲೆಪುರಂ ಜಿ ವೆಂಕಟೇಶ್ ಗುರ್ಕಾರ್ಮಿದ ಸಂದೇಶ ಕೊರ್ದು ಸಾಹಿತ್ಯೋರ್ದು ನಮ್ಮ ಉಲಾಯಿದ ಮನಸ್ಸು ಶುದ್ಧ ಆಪುಂಡು, ನಮ್ಮ ಉಲಾಯಿ ಶುದ್ಧ ಅಂಡ ಲೋಕ ಶುದ್ಧ ಆಪುಂಡು ಪಂಡಿರೋ. ಸಾಹಿತ್ಯದಲ್ಲಿ 2 ಮುಖಗಳಿವೆ. ಒಂದು ಬೌದ್ಧಿಕವಾದದ್ದು, ಇನ್ನೊಂದು ಹೃದಯಕ್ಕೆ ಸೇರಿದ್ದು. ಬೌದ್ಧಿಕವಾದದ್ದು ಹೃದಯಕ್ಕೆ ಸೇರಿದ್ದು ಎರಡರಲ್ಲೂ ಕೂಡ ಒಂದು ಶಾಸ್ತ್ರಮತಿ, ಇನ್ನೊಂದು ಸಾಹಿತ್ಯಮತಿ. ಈ ಸಾಹಿತ್ಯ ಮತ್ತು ಈ ಶಾಸ್ತ್ರಮತಿ ಮತ್ತು ಸಾಹಿತ್ಯ ಇದೆಯಲ್ಲ, ಇವೆರಡನ್ನೂ ಒಂದು ಗೂಡಿಸ್ಕೊಳ್ಬೇಕಾದ ಅಗತ್ಯ ಇದೆ. ಕುವೆಂಪು ಅವರ ರಾಮಾಯಣ ದರ್ಶನದಲ್ಲಿ, ಪೂತಿನ ಅವರ ಹರಿಚರಿತೆಯಲ್ಲಿ, ಇತ್ತೀಚೆಗೆ HS ವೆಂಕಟೇಶಮೂರ್ತಿ ಬರೆದ ಬುದ್ಧಚರಣ ಕಾವ್ಯದಲ್ಲಿ, ಪ್ರಾಚೀನ ಕಾವ್ಯ ಬಿಟ್ಟು ಅರ್ವಾಚೀನವಾದ ಮಹಾಕಾವ್ಯಗಳಲ್ಲೂ ಕೂಡ ಈ ಎರಡನ್ನೂ ಬುದ್ಧಿಪೂರ್ವಕವಾದದ್ದು ಇದೆಯಲ್ಲ, ಈ ಬುದ್ಧಿಪೂರ್ವಕವಾದದ್ದನ್ನು ಹೃದಯಸ್ಥಗೊಳಿಸಿಕೊಳ್ಳುವ ಬಗೆ ಹೇಗೆ? ಶಾಸ್ತ್ರ ಸಾಹಿತ್ಯವಾಗುವ ಕ್ರಮ ಯಾವುದು? ಈ ಸಾಹಿತ್ಯದೊಳಗಡೆ ಈ ಶಾಸ್ತ್ರದ ಕ್ರಮಗಳು ಹೇಗೆ, ಅದರ ಚಲನೆ ಹೇಗೆ ಅಂತ ಹರಿಚರಿತೆಯಲ್ಲಿ ಪೂತಿನ ನರಸಿಂಹಾಚಾರ್ಯರು ಮೊದಲ ಆರಂಭದಲ್ಲಿ ಹೇಳ್ತಾರೆ. ಭಾಗವತ ಸಂಪ್ರದಾಯ ಗಾಂಧೀಜಿಯವರ ಸರ್ವೋದಯ ಸೃಷ್ಟಿ, ಸಮನ್ವಯವಾದಂಥ ರಾಮಕೃಷ್ಣ ಪರಮಹಂಸರ ಸಮನ್ವಯತೆಯ ಕ್ರಮ, ಇವೆಲ್ಲವನ್ನೂ ಕೂಡ ಒಂದು ಸಾಹಿತ್ಯ ತನ್ನೊಳಗಡೆ ಇಟ್ಕೊಳ್ಳುತ್ತೆ, ಅದನ್ನು ಹೃದಯಸ್ಥ ಮಾಡುತ್ತೆ. ಸಮ್ಮೇಳನದ ಗುರ್ಕಾರ್ಯರೆಗು ಬೊಕ್ಕ ಉದೀಪನ ಮಲ್ತಿನ ಬಿನ್ನೆರೆಗು ಡಾಕ್ಟರ್ ವೀರೇಂದ್ರ ಹೆಗ್ಡೆರು ಮರ್ಯಾದೆ ಮಲ್ತಿರೋ. ಉಪನ್ಯಾಸ ಕೊಪ್ಪುನ ಸಾಗರದ ಡಾಕ್ಟರ್ ಗಜಾನನ ಶರ್ಮಾ, ಚಿತ್ರದುರ್ಗದ ಡಾಕ್ಟರ್ ಪಿ ಚಂದ್ರಿಕಾ, ಬೆಂಗಳೂರದ ಡಾಕ್ಟರ್ KP ಪುತ್ತೂರಾಯ ಪಾಲ್ಗೊಂಡಿರೋ. ಹೇಮಾವತಿ ವಿ ಹೆಗ್ಡೆ, ಡಿ ಸುರೇಂದ್ರ ಕುಮಾರ್, ಡಿ ಹರ್ಷೇಂದ್ರ ಕುಮಾರ್, ರಾಜೇಂದ್ರ ಕುಮಾರ್, ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಅನಿತಾ ಸುರೇಂದ್ರ ಕುಮಾರ್, ನೀತಾ ರಾಜೇಂದ್ರ ಕುಮಾರ್, ಶ್ರದ್ಧಾ ಅಮಿತಾ ಬೆಂಗಳೂರು, ರಾಜವರ್ಮಾ ಬಳ್ಳಾಲ್, ಡಾಕ್ಟರ್ LH ಮಂಜುನಾಥ್, ಡಿ ಶ್ರೇಯಸ್ ಕುಮಾರ್, ಡಾಕ್ಟರ್ MP ಶ್ರೀನಾಥ್, ಎಂ ಸುರೇಶ್ ಒಟ್ಟಿಗಿತ್ತಿರೋ. ಡಾಕ್ಟರ್ BP ಸಂಪತ್ ಕುಮಾರ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಕನ್ನಡ ಸಿನಿಮಾ ರಂಗದ ಹಿರಿಯ ನಟಿ ಶಿವರಾಮ್ ಶನಿವಾರ ಬೆಂಗಳೂರದ ಆಸ್ಪತ್ರೆ ತೀರಿಯರು. ಅವರಿಗೂ 84 ವರ್ಷ ಪ್ರಾಯ ದಂಗದಿತ್ತಂಡು. ಅಯ್ಯಪ್ಪ ಸ್ವಾಮಿನ ಮಲ್ಲ ಭಕ್ತರಾದಿತ್ತಿನ ಆರು ಇಲ್ಲಡು ಬೂರ್ದು ತರೆಕು ಜೋರ್ದ ಪಿಟ್ಟಾದಿತ್ತಂಡು. ಪದ್ಮಭೂಷಣ ಪ್ರಶಸ್ತಿ ಪಡೆತಿನ ಶಿವರಾಮ್ 270 ಹೆಚ್ಚ ಸಿನಿಮೊಲೆಡು ಕಲಾವಿದರಾದಿತ್ತರು. ಕನ್ನಡ ಸಿನಿಮಾ ರಂಗದ ಹಿರಿಯ ನಟಿ ಶಿವರಾಮ್ ಶನಿವಾರ ತೀರಿಯರು. ಅವರಿಗೂ 84 ವರ್ಷ ಪ್ರಾಯದಂಗದಂಡು. ಕರಿನ 4 ದಿನದ ದುಂಬು ಕಾರಡು ಪೋವಂದಿಪ್ಪುನಗ ಕಾರು ಅವಘಡ ಆದು ಎಲ್ಯ ಪೆಟ್ಟಾದು ಮರ್ದು ಮಲ್ತದು ಇಲ್ಲಡೆ ಇತ್ತಿರು. ಗುರುವಾರ ಇಲ್ಲಡು ಅಯ್ಯಪ್ಪನ ಪೂಜೆ ಮಲ್ಪರೆ ಕೋಣೆಗೆ ಪೋನಗ ಬೂರ್ದು ತರೆಕು ಜೋರುದ ಪೆಟ್ಟಾದು ಬೆಂಗಳೂರು ಖಾಸಗಿ ಆಸ್ಪತ್ರೆದ ICUಗೂ ಪಾಡ್ದಿತ್ತಿರು. ಪ್ರಾಯ ಹೆಚ್ಚಾಯಿ ನೀಡಿದವ್ರ ಸರ್ಜರಿ ಮಲ್ಪರೆ ಸಾಧ್ಯ ಆದಿಜ್ಜಾಂಡ್. ನಾಗರಹಾವು ಸಿನಿಮಾದ ಅಯ್ಯಂಗಾರಿ ವರದ ಶರಪಂಜರದ ಅಡಿಗೆ ಭಟ್ಟ, ಶುಭಮಂಗಳದ ತಿಮ್ಮನ ವೇಷ ಇಂಚ ತೆಲಿಪಾದ ದೀಪನ ಸೇರ್ದು ಸುಮಾರು 270 ಹೆಚ್ಚ ಸಿನಿಮೊಲೆಡು ಶಿವರಾಮ್ ವೇಷ ಪಾಡ್ದಿತ್ತೆರ. ಅಯ್ಯಪ್ಪನ ಮಲ್ಲ ಭಕ್ತರಾದಿತ್ತಿನ ಶಿವರಾಮ್ ಶಬರಿಮಲೆತ ಮಕರ ಜ್ಯೋತಿದ ಪುರ್ತುಡು ಸೀದಾ ಪ್ರಸಾರುಡು ವಿವರಣೆ ಕೊರ್ಪು ನೆಟ್ಲ ಬಿರ್ಸೆರಾದಿತ್ತೆರ. 2010-2019 ಡಾಕ್ಟರ್ ರಾಜ್ಕುಮಾರ್ ಜೀವಮಾನ ಸಾಧನೆ ಪ್ರಶಸ್ತಿ, 2013 ಕೇಂದ್ರದ ಪದ್ಮಭೂಷಣ ಪ್ರಶಸ್ತಿ ಬೊಕ್ಕ ಡಾಕ್ಟರ್ B ಸರೋಜಾದೇವಿ ಪ್ರಶಸ್ತಿನ ಶಿವರಾಮ್ ಪಡೆದಿತ್ತೆರ.
ಡಾಕ್ಟರ್ BM ಹೆಗ್ಡೆರೆಗ್ ಬತ್ತಿನ ಪ್ರಶಸ್ತಿ ತುಳುವೆರೆಗ್ ಮಾತ್ರ ರಾಜ್ಯ ದೇಶ ಪಿದೈ ದೇಶದ ಅಭಿಮಾನಿಲೆಗ್ಲ ಸಂತೋಷದ ಸಂಗತಿಯಿಂದ ಅನಿವಾಸಿ ಭಾರತೀಯ ಉದ್ಯಮಿ BR ಶೆಟ್ಟಿ ಪಂತೆರ ಪದ್ಮವಿಭೂಷಣ ಪ್ರಶಸ್ತಿ ಪಡೆಯಿನ ಡಾಕ್ಟರ್ BM ಹೆಗ್ಡೆರೆಗ್ ಶನಿವಾರ ಕುಡ್ಲದ ಮೋತಿ ಮಹಲ್ ಹೋಟೆಲ್ ಸಭಾಂಗಣಡು ವರ್ಲ್ಡ್ ಬಂಡ್ಸ್ ಫೌಂಡೇಶನ್ ಟ್ರಸ್ಟ್ ನಡಪಾಯಿನ ಮೆಚ್ಚುಗೆದ ಮರ್ಯಾದೆಲೇಸಿಡ್ ಆರ್ಪಾತಿರಿಯರು. ದೇಶದ ಬಾರಿಮಲ್ಲ ಪ್ರಶಸ್ತಿಲಿಡು ರಡ್ಡನೇದ ಪದ್ಮವಿಭೂಷಣ ಪ್ರಶಸ್ತಿಗೆ ಸಂದಿನ ಡಾಕ್ಟರ್ BM ಹೆಗ್ಡೆರೆಗ್ ವರ್ಲ್ಡ್ ಬಂಡ್ಸ್ ಫೌಂಡೇಶನ್ ಟ್ರಸ್ಟ್ ದಾನಿಲಿಟ್ಟು ಕುಡ್ಲಡು ಶನಿವಾರ ಮೆಚ್ಚುಗೆದ ಲೇಸನ್ನು ಅಟ್ಟಣೆ ಮಲ್ತದಿತ್ತೆರ. ಕುಡ್ಲದ ಮೋತಿ ಮಹಲ್ ಹೋಟೆಲ್ ಸಭಾಂಗಣಡು ನಡಪೈನ ಕಾರ್ಯಕ್ರಮಟ್ಟು ಪ್ರೊಫೆಸರ್ BM ಹೆಗ್ಡೆರೆಗ್ ಬಿನ್ನಿರ್ನ ಸೇರಿಗೆಡು ಶಾಲು ಬೊಕ್ಕ ಮಾಲೆ ಪಾಡ್ದು ತರೆಕ್ ಪೇಟದೀದ್ ಪಲಪುರ್ಪ ನೆಂಪುದ ಕಾಣಿಕೆ ಬೊಕ್ಕ ತಮ್ಮನದ ಮರ್ಯಾದೆ ಓಲೆ ಕೊರ್ದು ಬಾರಿ ಸಂಭ್ರಮಡು ಮೆಚ್ಚುಗೆ ತೋಜಾಯಿರೋ. ತಮ್ಮನದ ಮರ್ಯಾದೆಗೂ ಸೊಲ್ಮೆ ಸಂದಾಯಿನ ಹೆಗ್ಡೆರು ಪಾತಿರ್ದು ತಾನು ಓವೇ ಮಲ್ಲ ಸಾಧನೆ ಮಲ್ತದಜೆ ವೈದ್ಯರಾದ ಸೇವೆ ಸಂದಾದೆ ನಿಕ್ಲಿನ ಪ್ರೀತಿಗೆ ಬೋಡಾದು ತಮ್ಮನ ಮರ್ಯಾದೆಗೆ ಒತ್ತೊಂಡೆ ಜಾಗತಿಕ ಬಂಟೇರ್ನ ಪ್ರತಿಷ್ಠಾನ ಟ್ರಸ್ಟ್ಗೂ ಎಡ್ಡೆ ಅವಡೊಂದು ಎಡ್ಡೆಪ್ಪು ಬೈಕೇರೋ. ನೀವು ಹೊಗಳಿದ ನಾನಲ್ಲ, ಆದರೆ ನಾನೇನೋ ಕಿಂಚಿತ್ ನನ್ನ ಕೆಲಸ ಮಾಡಿದ್ದೇನೆ, ಅದು ಮಾತ್ರ ಖಂಡಿತ. ನನ್ನ ಕೆಲಸ ನಾನು ಮಾಡಿದ್ದೇನೆ. ನಾನೇನು ಮಾಡಬೇಕು ಅಂತ ಕೆಲಸ ಎಡ್ತಿದ್ದು ಗೊತ್ತಿತ್ತು. ನನಗೇನು ಕೆಲಸ ಕೊಟ್ಟಿದ್ರು ಅದನ್ನು ನಾನು ದೇವರ ಸರಿಯಾಗಿ ಸರಿಯಾಗಿ ಕರೆಕ್ಟಾಗಿ ಮಾಡಿದ್ದೇನೆ ಎಲ್ಲ ಕ್ಷೇತ್ರದಲ್ಲಿಯೂ. ನನ್ನ ಕ್ಷೇತ್ರದಲ್ಲಿ ನಾನು ವೈದ್ಯನಾಗಿ ವಿದ್ಯಾರ್ಥಿಯಾಗಿ ಮಾಸ್ಟ್ರಾಗಿ ಮಾಡಬೇಕಾದೇನಿತ್ತು ಅದನ್ನು ನಾನು ಖಂಡಿತ ಮಾಡಿದ್ದೇನೆ. ನನ್ನ ವಿದ್ಯಾರ್ಥಿಗಳು ಇಲ್ಲಿ ಯಾರಾದರೂ ಇರ್ಬೋದು, ಎಷ್ಟು 10-15 ಸಾವಿರ ವಿದ್ಯಾರ್ಥಿಗಳು ನನ್ನ ಡಾಕ್ಟರ್ ಆಗಿದ್ದಾರೆ, ಭೂಲೋಕದಲ್ಲಿ ಎಲ್ಲ ಕಡೆಯಲ್ಲಿದ್ದಾರೆ. ನನ್ನ ಸಂದೇಶ ಏನು ಅಂದರೆ, ನಾವು ಪ್ರತಿಯೊಬ್ಬರು ನಮ್ಮ ಕೆಲಸ ಮಾಡಿದರೆ, ಬೇರೆಯವರ ಕೆಲಸಕ್ಕೆ ಅಡ್ಡಿ ಮಾಡದಿದ್ದರೆ, ಬೇರೆಯವರ ಸುದ್ದಿಗೆ ಹೋಗದಿದ್ದರೆ, ಬೇರೆಯವರ ಕೆಲಸದಲ್ಲಿ ನಾವು ಕೈ ಆಡಿಸಿದ್ರೆ ನಾವು ಸಕ್ಸಸ್ ಆಗ್ತೇವೆ. ಮಾತ್ರ ಅಲ್ಲ, ಈ ಸಮಾಜ ಒಳ್ಳೆಯದಾಗಲಿಕ್ಕೆ ನಾವು ಸಹಾಯ ಮಾಡ್ತೇವೆ. ಹಾಗಾಗಿ ನಿಮಗೆಲ್ಲರಿಗೆ ನಾನು ಇನ್ನೊಮ್ಮೆ ಮಗದೊಮ್ಮೆ ಕೈ ಮುಗಿದು ಥ್ಯಾಂಕ್ಸ್ ಹೇಳಿ. ಮಲ್ಲಬಿನ್ನಿರು ಅನಿವಾಸಿ ಭಾರತೀಯ ಉದ್ಯಮಿ BR ಶೆಟ್ಟಿ ಪಾತಿರ್ದು BM ಹೆಗ್ಡೆರೆಗ್ ಬತ್ತಿನ ಪ್ರಶಸ್ತಿ ತುಳುವೆರೆಗ್ ಮಾತ್ರ ರಾಜ್ಯ ದೇಶ ಪಿದೈ ದೇಶದ ಅಭಿಮಾನಿಲೆಗ್ ಸಂತೋಷದ ಸಂಗತಿನ್ ಪಂಡೆರು. ಬೆಳ್ಳಿಯಲ್ಲಿ 2 ಮಂದಿ ಡಾಕ್ಟರ್ ಆದ್ದು, ಒಂದು ಇವರು ಮತ್ತೊಂದು ದಿನಕರ್ ರಾಯ್. ಇಬ್ಬರು ಭಾಳ ಒಳ್ಳೆ ಫೇಮಸ್ ಆಗಿ ಅಮೆರಿಕದಲ್ಲಿದ್ದಾರೆ. ಇವರು ಇಲ್ಲಿ ಇದ್ದುಕೊಂಡು ಎಲ್ಲ ಸಾಂಸ್ಕೃತಿಕ ಮಾತನ್ನು ಮಾತಾಡಿ ಆಯುರ್ವೇದವೇ ದೊಡ್ಡದು, ವೇದ ಉಪನಿಷತ್ ಅದರೆಲ್ಲ ಆಗಿ ಇಂಗ್ಲೀಷ್ ಡಾಕ್ಟರ್ ಆದರೂ ಆಯುರ್ವೇದವನ್ನು ಪ್ರಮೋಟ್ ಮಾಡಿಕೊಂಡು. ನನಗಿನ್ನೂ ನೆನಪುಂಟು, ಒಂದು ಸಾರಿ ತೆಂಗಿನಕಾಯಿ ಎಣ್ಣೆ ಇಲ್ಲಿ ಭಾಳ ತೆಂಗಿನಕಾಯಿಗೆ ಬೆಲೆ ಇರಲಿಲ್ಲ. ಅವ್ರದ್ದು ಒಂದು ಸ್ಟೇಟ್ಮೆಂಟ್, ತೆಂಗಿನಕಾಯಿ ಒಳ್ಳೆದು ಭಾಳ ಒಳ್ಳೆಯದು ಹೃದಯಕ್ಕೆ ಅಂತ. ಅಷ್ಟದಕ್ಕೆ ತೆಂಗಿನ ಹಾಡಿದ್ರೆ ಅದು ಕೊಲೆಸ್ಟ್ರಾಲ್ಗೆ ಹಾಳಂತಿತ್ತು. ಇವರ ಒಂದು ಸ್ಟೇಟ್ಮೆಂಟ್ನಲ್ಲಿ ತೆಂಗಿನಕಾಯಿಗೆ ಕೂಡಲೇ ಬೆಲೆ ಬಂತು. ಅಂಥ ಒಂದು ವ್ಯಕ್ತಿ ಅಷ್ಟು ಚಂದವಾಗಿ ಅಗ್ರಿಕಲ್ಚರ್ ಫಾರ್ಮ್ನಲ್ಲಿ ಮಾಡಿದರು. ಅನಿವಾಸಿ ಭಾರತೀಯ ಉದ್ಯಮಿ ಕಲಾ ಪೋಷಕರು ಸರ್ವೋತ್ತಮ ಶೆಟ್ಟಿ ಪಾತಿರ್ದು ಹೆಗ್ಡೆರೆಗೂ ತಮ್ಮನ ಮಲ್ಪನವು ಅರೆಡ್ದೆಚ್ಚ ಎಂಕ್ಲೆಗ್ ಸಂತೋಷದ ವಿಷಯ. 1998 ರಾಜ್ಯೋತ್ಸವ ಪ್ರಶಸ್ತಿನ ತಾನು ಅರೆನ ಒಟ್ಟುಗು ಪಡೆಯಿನವು ಬಾರಿ ಪೆರ್ಮೆದ ಸಂಗತಿಯನ್ನು ಪಂಡಿರೋ. ಕರ್ನಾಟಕದ ಜನಕುಲೇ ಅರೆನ್ನು ಲೈಕ್ ಮಲ್ಪನತ್ತು, ಇಡೀ ಮಲಯಾಳಿ ಸಮಾಜ ಅಬುದಾಬಿಡ ಅರೆನ್ನು ಲೈಕ್ ಮಲ್ತೊಂದುತ್ತೇರು. ಯಾನು ಹೆಚ್ಚಿಗೆ ಪಾತ್ರರುಜಿ ಎಂಗೊಂಜಿ ಬಾರಿ ಒಂಜಿ ಹೆಮ್ಮೆದ ಸಂಗತಿ. ದೇಗನಾಗ ನಮ್ಮ ವ್ಯಕ್ತಿಗೆ ಒಂಜಿ ರಡ್ಡನೇ ನಾಗರಿಕ ಪ್ರಶಸ್ತಿ, ನಮ್ಮ ದೇಶದ ರಡ್ಡನೇ ನಾಗರಿಕ ಪ್ರಶಸ್ತಿ ತೆಗೆದನ್ನು ಪನ್ಪಿನ ನಂಗೊಂಜಿ ಬಾರಿ ಮಲ್ಲ ಹೆಮ್ಮೆದ ಸಂಗತಿ, ಕೊಳಂಜಿ ಹೆಮ್ಮೆದ ಸಂಗತಿ ದಾದ ಮಣ್ಣಾಗ 1992 ಇಸಿಬಿಡು ರಾಜ್ಯೋತ್ಸವ ಪ್ರಶಸ್ತಿ ಎಂಕೊಂಜಿ ಬಾರಿ ಖುಷಿದ ಸಂಗತಿ. ಅರ್ನೊಟ್ಟು ಯಾನಿಗೆ ತೊಂದರೆ ಪಂಡ್ರೆ ಎಂಗೆ ಬಾರಿ ಸಂತೋಷ ಬಂದುಂಡು. ಅರ್ನ ಬಗ್ಗೆ ಪಾತ್ರದ್ದು ಮುಗಿಪುನಾತ್ ಜಗನ್ನಾಗ ಒಂಜಿ ರಾತ್ರಿ ಒಂಜಿ ಪಗೆಲ್ ಪಾತ್ರ ಉಂಡಲ್ಲ ಅರ್ನಾಥ್ ಅರಣ್ಯ ವಿಷಯ ಪಾತ್ರ ಉಂಡು. ಅರೆಗೆ ಆಯ್ನಾತ್ ಬೇಗ ನಮ್ಮ ದೇಶದ ಅತಿ ಉನ್ನತವಾಯಿನ ಪ್ರಶಸ್ತಿ ಭಾರತ ರತ್ನ ತಿಕ್ಕೋಡು ಪಂಡಿನ ಒಸೋದು ಪಣದು.
ಎಜೆ ಸಮೂಹ ಸಂಸ್ಥೆನ ಗುರ್ಕಾರ್ಯರು ಎಜೆ ಶೆಟ್ಟಿ ಗುರ್ಕಾರ್ಮಿ ವಹಿಸದ ಪಾತಿರ್ದು ಡಾಕ್ಟರ್ BM ಹೆಗ್ಡೆರೆಗೂ ಎಡ್ಡೆಪ್ಪು ಬೈಕೇರು. I know very well and closely associated with Dr. BM Hegde since last 45 years. I used to meet him since my young age. He is very helpful and kind. I pray that Kadri Sri Manjunath Swami bless them always for his good health and happiness. I speak to Dr. BM Hegde, blessing to guidance to all of us in the future also. ಚಾರ್ಟೆಡ್ ಅಕೌಂಟೆಂಟ್ ಸುಧೀರ್ ಕುಮಾರ್ ಶೆಟ್ಟಿ, ಡಾಕ್ಟರ್ ಬಿ ಸಂಜೀವ ರೈ, ರಘುಚಂದ್ರ ಶೆಟ್ಟಿ, ವರ್ಲ್ಡ್ ಬಂಡ್ಸ್ ಫೌಂಡೇಶನ್ ಟ್ರಸ್ಟ್ದ ಪದಾಧಿಕಾರಿಗಳು ಸದಸ್ಯರು ಪಾಲ್ಗೊಂಡಿರು. ಮನೋಹರ್ ಪ್ರಸಾದ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಕರ್ನಾಟಕ ಮುಸ್ಲಿಂ ಜಮಾತದ ಸದಸ್ಯತ್ವ ಅಭಿಯಾನ ರಾಜ್ಯದೋರ್ಮೆಡು ನಡೆತೊಂದುಂಡು. ಜಮಾತದ ಮಂಜನಾಡಿ ಗ್ರಾಮ ಸಮಿತಿದ ಸದಸ್ಯತ್ವ ಅಭಿಯಾನಗೂ ಕಲ್ಕಟ್ಟ ಇಲ್ಯಾಸ್ ಜುಮ್ಮಾ ಪಳ್ಳಿಡು ಜಮಾತ್ ತಾಲೂಕು ಸಮಿತಿ ಒತ್ತುಗುರ್ಕಾರರು ಇಸ್ಮಾಯಿಲ್ ಸಾದಿ ಉರುಮನೆ ಚಾಲನೆ ಕೊರಿಯರು. ಕರ್ನಾಟಕ ಮುಸ್ಲಿಂ ಜಮಾತ್ ಅಂದೆತ ಸದಸ್ಯತ್ವ ಅಭಿಯಾನ ರಾಜ್ಯದೋರ್ಮೆಡು ನಡೆತೊಂದುಂಡು. ಕರ್ನಾಟಕ ಮುಸ್ಲಿಂ ಜಮಾತ್ ಮಂಜನಾಡಿ ಗ್ರಾಮ ಸಮಿತಿದ ಸದಸ್ಯತ್ವ ಅಭಿಯಾನಗೂ ಕಲ್ಕಟ್ಟ ಇಲ್ಯಾಸ್ ಜುಮ್ಮಾ ಪಳ್ಳಿಡು ಚಾಲನೆ ಕೊರಿಯರು. ಕರ್ನಾಟಕ ಮುಸ್ಲಿಂ ಜಮಾತ್ ತಾಲೂಕ್ ಸಮಿತಿ ಒತ್ತುಗುರ್ಕಾರರು ಇಸ್ಮಾಯಿಲ್ ಸಆದಿ ಉರುಮನೆ ಸದಸ್ಯತ್ವ ಅಭಿಯಾನಗೂ ಚಾಲನೆ ಕೊರಿಯರು. ತಾಲೂಕು ಸಮಿತಿ ಕಾರ್ಯಂತರು KM ಮೋನು, ಮಂಜನಾಡಿ ಗ್ರಾಮ ಸಮಿತಿ ಗುರ್ಕಾರ್ಯರು MK ಅಬ್ಬಾಸ್, ಪ್ರಧಾನ ಕಾರ್ಯಂತರು ಮೊಹಮ್ಮದ್ ಮಾಸ್ಟರ್, ಒತ್ತುಗುರ್ಕಾರ್ಯರು ಮುಸ್ತಫಾ ಮಂಗಳನಗರ, ಕಾರ್ಯಂತರು AM ಅಬ್ಬಾಸ್ ಹಾಜಿ, ಕೋಶಾಧಿಕಾರಿ ಬಶೀರ್ PM, ಸದಸ್ಯರು UM ಮೊಹಮ್ಮದ್ ಉರ್ಮಣೆ, TH ಅಬ್ದುಲ್ ರೆಹಮಾನ್ ತಟ್ಲಾ, ಅಬ್ದುಲ್ ಖಾದರ್ ಕುಡಾರ, ಇಬ್ರಾಹಿಂ ಕಲ್ಕಟ್ಟ ಒಟ್ಟಿಗಿದ್ದರು. ಅಧಿಕೃತವಾಗಿ 18 ವರ್ಷ ಪ್ರಾಯಕ್ಕಿಂತ ಮೇಲಿನವರನ್ನು ಕರ್ನಾಟಕ ಮುಸ್ಲಿಂ ಜಮಾತಿನಲ್ಲಿ ಸದಸ್ಯತ್ವ ಪಡೆಯಲು ಅವಕಾಶ ನೀಡಿದೆ. ಕರ್ನಾಟಕ ರಾಜ್ಯಾದ್ಯಂತ ಕಳೆದ ತಿಂಗಳಿಂದ ಸದಸ್ಯತ್ವ ಅಭಿಯಾನ ಆರಂಭಗೊಂಡಿದೆ. ಉಳ್ಳಾಲ ತಾಲೂಕಿನಲ್ಲಿ ಕಳೆದ ತಿಂಗಳು ಅಧಿಕೃತವಾಗಿ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿದ್ದು ಈ ದಿವಸದಿಂದ ಅಥವಾ 3/12/2021 ಶುಕ್ರವಾರ ಸಾಯಂಕಾಲ 4:30ರಿಂದ ಮಂಜನಾಡಿ ಗ್ರಾಮ ಸಮಿತಿಯು ಅಧಿಕೃತವಾಗಿ ಅಧ್ಯಕ್ಷರಾದ MK ಅಬ್ಬಾಸ್ ಮದಪಾಡಿ ರವರ ಗಣ ಅಧ್ಯಕ್ಷತೆಯಲ್ಲಿ ಸೇರಿದ ಸಭೆಯಲ್ಲಿ ತೀರ್ಮಾನ ಕೈಗೊಂಡು ಜಾರ್ದೆ ತಿಂಗೊಲಿಡಿ ತುಳುನಾಡು ಡೋರ್ಮೇಡು ದೇವಸ್ಥಾನಲಿಡು ದೀಪೋತ್ಸವ ದಿಂಡು ಉಚ್ಚಯ ನಡೆತೊಂದುಂಡು. ಶುಕ್ರವಾರ ರಾತ್ರಿ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ದಿಂಡು ಉಚ್ಚೆಯೋಡು ದೇವೀರ್ನ ಪಲ್ಲಂಕಿ ಮೆರವಣಿಗೆ ನ್ಯೂ ಚಿತ್ರ ಸರ್ಕಲ್ಗೆ ಬತ್ತದು ಅವಳು ಗುರ್ಜಿ ದೀಪಾರಾಧನೆ ನಡೆತಂಡು. ತುಳುನಾಡು ಡೋರ್ಮೇಲ ಜಾರ್ದೆ ತಿಂಗೊಲುಡು ಮಾತಾ ದೇವಸ್ಥಾನಲಿಡು ದೀಪಾರಾಧನೆದ ದಿಂಡು ಉಚ್ಚಯ ನಡೆತೊಂದುಂಡು. ದೇವಸ್ಥಾನದ ಗುಂಡ ಪಾಗರ ಗೋಪುರ ಬೊಕ್ಕ ಸುತ್ತಮುತ್ತಡು ತಿಬಿಲೆ ಬಲ್ಪು ಪೊತ್ತಾದ ದೀದು ದೇವರ್ನ ಬಲಿ ಉಚ್ಚಯ ನಡಪಾದು ದೀಪೋತ್ಸವದ ವಿಶೇಷ ಆರಾಧನೆ ಮಲ್ತೊಂದುಲ್ಲೆರು. ಕುಡ್ಲದ ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನಡು ಶುಕ್ರವಾರ ರಾತ್ರಿ ದಿಂಡು ಉಚ್ಚಯ ಅಟ್ಟಣೆ ಮಲ್ತದಿತ್ತೆರು. ದೇವರಿಗೆ ಪೂಜೆ ಮಲ್ತದು ದೇವರ್ನ ಪಲ್ಲಂಕಿ ಮೆರವಣಿಗೆ ಪಿದಾಡಿಡು. ದೇವಸ್ಥಾನೋಡ್ದು ಮೆರವಣಿಗೆ ನ್ಯೂ ಚಿತ್ರ ಸರ್ಕಲ್ ದಡೆ ಬತ್ತದು ಅವಳು ಕಟ್ಟದಿನ ಗುರ್ಜಿಡು ದೇವರ್ನ ಉಚ್ಚಯ ಮೂರ್ತಿನ ಕುಲ್ಲಾದು ದೀಪಾರಾಧನೆ ನಡಪಾಯಿರು. ಊರು ಬೊಕ್ಕ ಸುತ್ತಮುತ್ತದ ಭಕ್ತಿ ರೈತದು ಶ್ರೀ ದೇವರ್ನ ಇಂಬು ನಟ್ಟೊಂಡೆರು. ಗುರ್ಜಿ ಆರಾಧನೆ ಹಿಡಿದು ದೇವರ್ನ ಪಲ್ಲಂಕಿ ಕಂಬುಳ ಮಾರ್ಗ ಆದ ಶ್ರೀ ಗೋಕರ್ಣನಾಥ ದೇವಸ್ಥಾನಕ್ಕೂ ಬರ್ತದು ಮಾಪೂಜೆ ಮಲ್ತಿರು. ಕ್ಷೇತ್ರಾಡಳಿತ ಮಂಡಳಿ ಗುರ್ಕಾರ್ಯರು HS ಸಾಯಿರಾಮ್, ಒತ್ತು ಗುರ್ಕಾರ್ದಿ ಉರ್ಮಿಳಾ ರಮೇಶ್ ಕುಮಾರ್, ಕಾರ್ಯಂತರು ಮಾಧವ ಸುವರ್ಣ, ಕೋಶಾಧಿಕಾರಿ R ಪದ್ಮರಾಜ್, ಅಭಿವೃದ್ಧಿ ಸಮಿತಿದ ಗುರ್ಕಾರ್ಯರು ದೇವೇಂದ್ರ ಪೂಜಾರಿ, ಡಾಕ್ಟರ್ ಅನಸೂಯ ಸಾಲ್ಯ, ಡಾಕ್ಟರ್ BG ಸುವರ್ಣ ಇಂಚ ಸಮಿತಿ ಸದಸ್ಯರು ಪಾಲ್ಗೊಂಡಿರು.
ತುಳುನಾಡು ದುಂಬೆಂಚೈತಂಡು ಇಂಚಿನ ತಿನ್ನೊಂದಿತ್ತೇರು ಒವೇನುಗಳಸೊಂದಿತ್ತೇರು ಕೇಂಡ ನನ್ನ ಉತ್ತರ ಕೊರಿಯರ ಸಾಧ್ಯವಂದು ಆತ ಬದಲಾವಣೆ ಆದು ಪೋತುಂಡು ಮುಂದೇನು ತೆರೆಯೊನ್ನರೆ ಪಿರಾಕದ ಸೊತ್ತುಲೆನ ವಸ್ತು ಸಂಗ್ರಹಾಲಯಗೂ ಪೋವಡು ಅಂಚಿನ ಒಂಜಿ ಮಲ್ಲ ವ್ಯವಸ್ಥೆನು ಬಾರ್ಕೂರ್ದ ವೆಂಕಟರಮಣ ಬಂಡರ್ಕರ್ ಮಲ್ತದೆರು ಅರೆನ ಇಲ್ಲಿಡಿ ಪಿರಾಕದ ಸೊತ್ತುಲೆನ ಜಮಾಲಯ ಆತಂಡು ಇತ್ತೆ ಆ ಬಗೆಟ್ ಒಂಜಿ ವರದಿ. ದುಂಬುದ ಕಾಲದ ಚೆಂಬುದ ಬಾಜನಲು ಗಡಿಯಾರಲು ರಾಜರುಗಳ ಸೊಂದಿತ್ತಿನ ದೇವೆರ್ನ ಮೂರ್ತಿಲು ಸುಣ್ಣದ ಡಬ್ಬಿ ಕಾಲದೀಪ ದೇವೆರ್ನ ಪೂಜೆದ ವಿಶಿಷ್ಟ ವಸ್ತುಲು ಇಂಚ ಇಲ್ಲು ತುಂಡ ಉಲೈ ನಿಲ್ಕೆ ದುಂಬುದ ಕಾಲದ ಸೊತ್ತುಲು ಸುಮಾರು 2,000 ಹೆಚ್ಚ ಸೊತ್ತುಲು ಕಣ್ಣುಗು ತೂಯರೆತ್ತಿಕೊಂಡು ಪಿರಾಕದ ಸೊತ್ತುಲೆ ಉಪ್ಪುನ ಈಲ್ಲುಪ್ಪುನಿ ಒಡಿಪುರ್ದು 17 ಕಿಲೋಮೀಟರ್ ದೂರ ಉಪ್ಪುನ ಬಾರ್ಕೂರು ಪನ್ಪುನ ಊರುಡು ಇಲ್ಲದ ಯಜಮಾನರು ವೆಂಕಟರಮಣ ಬಂಡರ್ಕರ್ ಪಿರಾಕದ ಸೊತ್ತುಲೇನು ಒಟ್ಟು ಮಲ್ತೊಂದುಲ್ಲೆರು ದುಂಬುದ ಸಾಧನುಲೆನು ಇತ್ತದ ಬೊಕ್ಕ ನನದ ಅಲ್ಮಗು ಪೊಲಬು ಮಲ್ತು ಕೊರ್ಪುನ ಸಾಸ ಮಲ್ತೊಂದುಲ್ಲೆರು ವೆಂಕಟರಮಣ ಬಂಡರ್ಕರ್. ಯಾಕಂದರೆ ಬಾರ್ಕೂರು ಒಂದು ದೇವಾಲಯಗಳ ಊರು, ಒಂದು ಪುರಾತನ ಒಂದು ಇತಿಹಾಸವುಳ್ಳ ಊರು. ಅದೇ ರೀತಿಯಲ್ಲಿ ಬಾರ್ಕೂರಿನಲ್ಲಿ ನಾನು ಇದನ್ನು ಒಂದು ವಸ್ತು ಸಂಗ್ರಹಾಲಯ ಮಾಡ್ಕೊಂಡು ಬರಬೇಕು, ಇದನ್ನು ಬಾರ್ಕೂರಿನಲ್ಲಿ ಉಳಿಬೇಕು. ಬಾರ್ಕೂರಿನ ಜನರು, ಬಾರ್ಕೂರಿಗೆ ಮಾತ್ರ ಅಲ್ಲ ಆಸ್ಪಾಸಿನ ಜನರು ಯಾರೇ ಬರಲಿ ಅವ್ರು ಬಂದು ನನ್ನನ್ನು ವಿನಂತಿ ಮಾಡಿಕೊಂಡಾಗ ನಾನು ಖಂಡಿತ ಅವ್ರನ್ನ ಒಳಗೆ ಕರ್ಕೊಂಡು ಬಂದು ಇದನ್ನೆಲ್ಲ ಅವ್ರನ್ನ ತೋರಿಸಿ ಎಕ್ಸ್ಪ್ಲೈನ್ ಮಾಡಿ ಹೋಗೋದುಂಟು. ಅದೇ ರೀತಿಯಲ್ಲಿ ಹಳೆಯ ವಸ್ತುಗಳನ್ನು ಹೇಳಲಿಕ್ಕೆ ಹೋದರೆ ತುಂಬ ಇದೆ. ಟೈಮರ್ ಕ್ಲಾಕ್ ಇದೆ, ಗಡಿಯಾರಗಳ ಹಳೆ ಇದೆ. ಅದೇ ರೀತಿಯಲ್ಲಿ ಒಂದು ಬೈನಕ್ಯುಲರ್ ಇದೆ, ಅದು 1841 ಇಸ್ವಿದು. ಅದು ಲಂಡನ್ ಇದೆ. ಅದನ್ನು ಎಲ್ಲಿಯೋ ಒಂದು ಕಡೆ ನೋಡಿದೆ, ಅವರೇನೋ ಒಂದು ಬದಿಯಲ್ಲಿ ಇಟ್ಟಿದ್ರು. ಅದನ್ನು ಕೇಳಿ ನಾನು ತಂದು ಅದನ್ನು ಜೋಪಾನ ಮಾಡಿ ಇಟ್ಟಿದ್ದೀನಿ. ಮುಂದೆಯೂ ಸಹ ಹೊಸ ಐಟಮ್ ಅಂದರೆ ಹಳೆಯ ಐಟಮ್ಗಳು ಸಿಕ್ಕಿದಲ್ಲಿ ಅದನ್ನು ಹಣ ಕೊಟ್ಟು ತಂದದ್ದಿದೆ, ಕೇಳಿ ಬೇಡಿ ತಂದದ್ದಿದೆ. ಮುಂದೆಯೂ ಸಹ ಇದನ್ನು ನಾನು ಮುಂದುವರಿಸ್ತೇನೆ. ಇಲ್ಲಗೂ ಪೊಗ್ಗು ನಲ್ಪೊಡ್ದು ಸುರುವಾದು ಚಾವಡಿ ಪಡಸಾಲೆ ಕರತನೆ ಬೊಕ್ಕ ಪ್ರತ್ಯೊಂಜಿ ಅದಿಟ್ಲ ಸಾಧನುಲೆನು ಪೊರ್ಲುಡು ಜೋಡ್ಸಾದೆರು ಬೊಡಿದಿ ಬೊಕ್ಕ ಜೋಕ್ಲೆನ ಸಾಯುಡು ಉಂದೆನು ಆಯ್ನಾತ್ ಪೊರ್ಲುಡು ದಿಯರೆ ಸಾಧ್ಯ ಆತಂಡು ಅಟ್ಟಿಲ್ ಕೋಣೆ ಕರತನಿಡು ಅಟ್ಟಿಲ್ದ ತರಾವರಿ ಸಾಧನುಲು ಬಟ್ಟಲು ತಟ್ಟೆ ಪಿಂಗಾಣಿಲೆನು ತುವೋಲಿ. ಇವತ್ತು 25 ವರ್ಷಗಳ ಶ್ರಮದ ಫಲವಾಗಿ ಈ ಒಂದು ಮ್ಯೂಸಿಯಂ ಬಹಳ ಚೆನ್ನಾಗಿ ರೂಪುಗೊಂಡಿದೆ. 25 ವರ್ಷದ ಶ್ರಮ ಅಂತ ಹೇಳಿದರೆ ಅದು ಬಹಳ ಸುಲಭದ ಕೆಲಸ ಅಲ್ಲ. ನಿರಂತರವಾಗಿ ಇದರ ಜೊತೆಯಲ್ಲಿ ಇರಬೇಕಾಗತ್ತೆ. ಜೊತೆಯಲ್ಲಿದ್ದಷ್ಟು ಅವರಿಗೆ ಸಂತೋಷವಾಗುತ್ತೆ. ಇವತ್ತು ಒಂದು ಪರಿಕರ ಎಲ್ಲಿಂದಲೋ ತಂದರೂ ಬಹಳ ಹಿಂದಿನ ಕಾಲದ್ದು ಬಂದು ಈ ಮ್ಯೂಸಿಯಮನ್ನು ಸೇರಿಕೊಂಡ ಕೂಡ ಆ ದಿನ ಅವರಿಗೆ ಬಹಳ ಸಂತೋಷ. ಅದೇ ರೀತಿಯಲ್ಲಿ ಸಂತೋಷದಿಂದ ಶ್ರಮದಾಯಕವಾಗಿ ಈ ಮ್ಯೂಸಿಯಮ್ಮಿನ ಎಲ್ಲ ಪರಿಕರಗಳನ್ನು ಸಂಗ್ರಹಿಸಿಕೊಂಡು ಇವತ್ತು ಸಾಧಾರಣವಾಗಿ ಒಂದು ಉತ್ತಮವಾದಂಥ ಮ್ಯೂಸಿಯಮ್ ಆಗಿ ಇದು ಪರಿಗಣಿಸಲ್ಪಟ್ಟಿದೆ. ಬಂದಂಥ ಪೂಜ್ಯರಾದ ಕಾವಂದ್ರವರು ಇಲ್ಲಿಗೆ ಆಗಮಿಸಿ ಇದನ್ನೆಲ್ಲ ನೋಡಿ ಬಹಳ ಸಂತೋಷವನ್ನು ಪಟ್ಟು ಅನುಗ್ರಹದೊಂದಿಗೆ ಮೆಚ್ಚುಗೆ ಮಾತುಗಳನ್ನು. ಬಾರ್ಕೂರ್ದ ಈ ಪಿರಾಕದ ವಸ್ತುಲಿನ ಜಮಾಲಯಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಬೊಕ್ಕ ಪಾಕಜನ ನಾಯಕಿಯರು ಭೇಟಿ ಕೊರ್ದು ಮೆಚ್ಚುಗೆ ತೆರಿಪಾದಿರು ಏರು ಬತ್ತಂಡಲ ಅಕ್ಲಿನ ಇಲ್ಲಿಡೀ ಸುತ್ತಾದ ವಿವರ ಕೊರ್ಪೆರು ಬಂಡಾರ್ಕರ್. ನಮ್ಮ ಸಂಸ್ಕೃತಿ ಒರಿಪುನ ಇಂಚಿನ ಮಲ್ಲ ಕಾರ್ಯ ಸರ್ವೇರ್ನಲ ಮೆಚ್ಚುಗೆಗ ಸಂದದುಂಡು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಕ್ಷ ದೀಪೋತ್ಸವ ಶನಿವಾರ ಭಗವಾನ್ ಚಂದ್ರನಾಥ ಸ್ವಾಮಿನ ಸಮವಸರಣ ಪೂಜೆದ ಒಟ್ಟುಗೂ ಅಕೇರಿಯಾಂಡ್ ಶುಕ್ರವಾರ ರಾತ್ರಿ ಗೌರಿಮಾರ್ ಕಟ್ಟೆ ಉಚ್ಚಯ ನಡೆತಂಡ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಬೊಕ್ಕ ಹೆಗ್ಗಡೆ ಕುಟುಂಬ ದುಂಬುಂತದು ಉಚ್ಚಯ ಬಾರಿ ಸಂಭ್ರಮಡು ನಡೆತಂಡ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಟು 5 ದಿನದ ಲಕ್ಷ ದೀಪೋತ್ಸವ ಬಾರಿ ಗೌಜಿಡು ನಡೆತೊಂದುಂಡು.
ತುಳುನಾಡು ದೀಪಾವಳಿಗೆ ಇಲ್ಲಿ ಇಲ್ಲಡು ತಿಬಿಲೆ ಬೊಲ್ಪು ಪೊತ್ತಾದು ಬೊಲ್ಪುದ ಆರಾಧನೆ ನಡಪು ನಂಚನೆ ನಾಡದ ದೇವಸ್ಥಾನಲಿಡು ತಿಬಿಲೆ ಬೊಲ್ಪುದ ಆರಾಧನೆ ದಿಂಡು ಉಚ್ಚೆಯ ನಡಪವನ ಸಂಪ್ರದಾಯ ಉಂಡು. ಹೆಚ್ಚಿನ ದೇವಸ್ಥಾನಲಿಡು ಒಂದು ದಿಂಡು ಉಚ್ಚೆಯ ಆದಿತ್ತುಂಡು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಬೊಕ್ಕ ಕದ್ರಾ ಕ್ಷೇತ್ರುಡು ಲಕ್ಷ ದಿಂಡು ಉಚ್ಚೆಯ ಆದ ಕರಿಪುವೆರು. ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನ ಚಂದ್ರನಾಥ ಸ್ವಾಮಿ ಬಸದಿ ಅಣ್ಣಪ್ಪ ಸ್ವಾಮಿ ಸಾನ ಗೋಮಟೇಶ್ವರ ಜೇರ ಮಾತ ಕರೆಂಟ್ ಬೊಲ್ಪುಡು ಸಿಂಗಾರ ಆದ ದೇವಸ್ಥಾನ ಇಡೀ ತಿಬಿಲೆ ಬೊಲ್ಪುದ ಪೊರ್ಲುಡು ದಿಂಡು ಉಚ್ಚಯ ನಡತಂಡು. ಹೊಸ ಕಟ್ಟೆ ಉಚ್ಚಯ, ಕೆರೆ ಕಟ್ಟೆ ಉಚ್ಚಯ, ಉದ್ಯಾನವನ ಕಟ್ಟೆ ಉಚ್ಚಯ, ಕಂಚಿ ಮಾರುಕಟ್ಟೆ ಉಚ್ಚಯ ಆದ ಆಕೇರಿಗೂ ಶುಕ್ರವಾರ ರಾತ್ರಿ ಗೌರಿ ಮಾರುಕಟ್ಟೆ ಉಚ್ಚಯ ಅಟ್ಟಣೆ ಆದಿತ್ತಂಡು. ಶ್ರೀ ಕ್ಷೇತ್ರ ಧರ್ಮಸ್ಥಳದ್ದು ಬೊಳ್ಳಿದ ಬಾರಿಮಲ್ಲ ಬಂಡಿ ತೇರಡು ಶ್ರೀ ಮಂಜುನಾಥ ಸ್ವಾಮಿನ ಉಚ್ಚಯ ಮೂರ್ತಿನ ಕುಲ್ಲಾದ ದೇವರನ ಮೆರವಣಿಗೆ ಗೌರಿ ಮಾರುಕಟ್ಟೆಗೆ ಬತ್ತಂಡು. ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆರು ಬೊಕ್ಕ ಹೆಗಡೆ ಕುಟುಂಬದ ಸರ್ವೇರ್ಲ ಒಟ್ಟಿಗಿತ್ತೇರ. ಊರು ಪರ ಊರ್ಲಿನ ಭಕ್ತರು ಬಾರಿ ಸಂಭ್ರಮಡು ಜಾತ್ರೆಡು ಪಾಲ್ದಿತ್ತೊಂಡಿರು. ಗೌರಿ ಮಾರುಕಟ್ಟೆಡು ದೇವರಿಗೂ ವಿಶೇಷ ಆರಾಧನೆ ನಡಪಾಯಿರು. ಬೆಡಿಮರದ ಪ್ರದರ್ಶನ ಭಕ್ತರನ ಮನಸ್ಸು ಒಯ್ತದು, ತೂಪಿ ಕಣ್ಣುಗು ರಂಗದಿಂಜಾಡು. ಗೌರಿ ಮಾರುಕಟ್ಟೆಡು ಆರಾಧನೆ ಆದ ಬೊಳ್ಳಿ ಬಂಡಿತೇರು ಕ್ಷೇತ್ರಗೂ ಪಿಚಿರಿಡು. ಶನಿವಾರ ರಾತ್ರಿ ಭಗವಾನ್ ಚಂದ್ರನಾಥ ಸ್ವಾಮಿನ ಸಮಾವಸರಣ ಪೂಜೆ ಆರಾಧನೆ ನಡಪಾದು ಲಕ್ಷ ದೀಪೋತ್ಸವ ಅಕೇರಿಯ ಒಂದುಂಡು. ಇತ್ತೆ ಕೊಡೋರ ಇನಿತ ಮಲ್ಲ ಸುದ್ದಿರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಕ್ಷ ದೀಪೋತ್ಸವಡು 89ನೇ ವರ್ಷದ ಸಾಹಿತ್ಯ ಸಮ್ಮೇಳನ ರತ್ನಾಕರ ವರ್ಣಿ ಮಂಜೇಶ್ವರ ಗೋವಿಂದ ಪೈ ಶಿವರಾಮ ಕಾರಂತೆರು ಸಾಹಿತ್ಯ ಲೋಕಗೂ ಮಲ್ಲ ಕೊಡುಗೆ ಕೊಡ್ತೆರು. ಡಾಕ್ಟರ್ ಕೆ ಸುಧಾಕರ್ ಪದ್ಮವಿಭೂಷಣ ಪ್ರಶಸ್ತಿ ಪಡೆಯಿನ ಡಾಕ್ಟರ್ BM ಹೆಗ್ಡೆರೆಗ್ ವರ್ಲ್ಡ್ ಬನ್ಸ್ ಫೌಂಡೇಶನ್ ಟ್ರಸ್ಟ್ ದ ನಿಲೆಟ್ ಕುಡ್ಲಡು ಮೆಚ್ಚುಗೆದ ಮರ್ಯಾದೆ ಒಂದು ತುಳುವೆರೆಗ್ ಮಾತ್ರ ರಾಜ್ಯ ದೇಶ ಪಿದೈ ದೇಶದ ಅಭಿಮಾನಿಲೆಗ್ ಪೆರ್ಮೆ. ಡಾಕ್ಟರ್ BR ಶೆಟ್ಟಿ ನಮ್ಮ ಸಂಸ್ಕೃತಿದ ಪಿರಾಕದ ಸೊತ್ತುಲಿನ ಮಾಮಲ್ಲ ಜಮಾಲಯ ಬಾರ್ಕೂರುದ ವೆಂಕಟರಮಣ ಬಂಡರ್ಕರ್ರೆನ ಇಲ್ಲು ಒಂಜು ವರದಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಕ್ಷ ದೀಪೋತ್ಸವಡು ಗೌರಿ ಮಾರುಕಟ್ಟೆ ಉಚ್ಚಯ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಡು ದಿಂಡು ಉಚ್ಚಯ. ಗಿಡಗ್ ಇನಿತ ನಮ್ಮ ಕುಡ್ಲ ಆತಳು ವಾರ್ತೆಲು ಮುಗಿಂಡು ಸೊಲ್ಮೇಲು.